ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬೋಳಿಯಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಸಭಾಧ್ಯಕ್ಷರಾದ ಖಾದರ್ ಅವರ ವಿಶೇಷ ಅನುದಾನ 1.30 ಕೋಟಿ ರೂಪಾಯಿ ಮಂಜೂರಾಗಿದ್ದು ಇದರ ಶಿಲಾನ್ಯಾಸ ಕಾರ್ಯಕ್ರಮವು ನಡೆಯಿತು. ಬೋಳಿಯಾರ್ ಗ್ರಾಮದ ಮದಕ ಅಬ್ಬಾಸ್ ಮನೆ ಬಳಿ ರಸ್ತೆ ಹಾಗೂ ಭಾವಕ ಮನೆ ಬಳಿ ರಸ್ತೆ, ಮಾಡದ ಗುಡ್ಡೆ ಅಚ್ಯುತ ಪಂಪದ ಮನೆ ಬಳಿ ರಸ್ತೆ ಹಾಗೂ ದಯಾನಂದ್ ಶೆಟ್ಟಿ ಮನೆ ಬಳಿ ರಸ್ತೆ, ಪಲ್ಲಾ ಸೇಠ್ ಮೊಹಮ್ಮದ್ ಮನೆ ಬಳಿ ರಸ್ತೆ, ವೈರಿಟ್ ವಾಸ್ ದೆದ್ದು, ಫರೀದ್ ಬಾಗ್ ನಳಿಕಿತ ಗುಡ್ಡೆ, ಭಜನಾ ಮಂದಿರ ಬಳಿ ರಸ್ತೆ ಹಾಗೂ ಬುನಿಯಂ ಮನೆ ಬಳಿ ರಸ್ತೆ, ಕುಕ್ಕೊಟ್ಟು ಕೆಳಗಿನ ಮನೆ, ಇಬ್ರಾಹಿಂ ಮನೆ ಬಳಿ ರಸ್ತೆ, ಕುಕ್ಕೊಟ್ಟು ಮಸೀದಿ ಬಳಿ ಅಡಪ ಮನೆ ಬಳಿ ರಸ್ತೆ ಹಾಗೂ ಕುಕ್ಕೊಟ್ಟು ಜಂಕ್ಷನ್ನಿಂದ ಎರಾಲ್ಡ್ ಮನೆ ಬಳಿಯ ರಸ್ತೆ, ಜಾರದಗುಡ್ಡೆ ಮೊರತಗುಂಡಿ ರಸ್ತೆ, ಜಾರದಗುಡ್ಡೆ ಕಲ್ಲಕಾಡು ರಸ್ತೆ, ಹೊಯ್ಗೆ ಶಾರದಾ ಮನೆ ಬಳಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಿಲಾನ್ಯಾಸ ನಡೆಯಿತು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಳಿಯಾರ್ ಅವರು ಮಾತನಾಡಿ, ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಕಾಮಗಾರಿಯನ್ನ ಮಾಡಿದ್ದು, ಪಾವೂರು ಉಳಿಯಕ್ಕೆ 12 ಕೋಟಿ ರೂಪಾಯಿ ವೆಚ್ಚದ ತೂಗು ಸೇತುವೆಗೆ ಅನುದಾನ ಮಂಜೂರು ಮಾಡಿದ್ದಾರೆ. ಕೋಟೆಪುರದಿಂದ ಬೋಳಾರ ಸೇತುವೆಗೆ 230 ಕೋಟಿ, ತುಂಬೆಯಿಂದ ಸಜಿಪನಡು ಸೇತುವೆಗೆ 63 ಕೋಟಿ ಅಲ್ಲದೆ ಕಲ್ಲಾಪುವಿನಿಂದ ಸಜಿಪ ತನಕ ನದಿ ಬದಿ ರಸ್ತೆಗೆ 40 ಕೋಟಿ ಅನುದಾನ ಮಂಜೂರಾಗಿದೆ ಎಂದರು. ಬೋಳಿಯಾರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಕೂರ್ ಮಾತನಾಡಿ, ಬೋಳಿಯಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ 5 ವಾರ್ಡ್ಗಳಲ್ಲಿ ಸಭಾಧ್ಯಕ್ಷರಾದ ಶಾಸಕ ಯುಟಿ ಖಾದರ್ ಅವರು ವಿಶೇಷ ಅನುದಾನವನ್ನು ಒದಗಿಸಿ ಈ ಗ್ರಾಮದ ಅಭಿವೃದ್ಧಿಗೆ ಸುಮಾರು 1 ಕೋಟಿ 30 ಲಕ್ಷದಷ್ಟು ರಸ್ತೆ ಕಾಮಗಾರಿಗೆ ಮೀಸಲಿರಿಸಿ ಇವತ್ತು ಇಂಜಿನಿಯರ್ ಪರಿಶೀಲಿಸಿ ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಇಂಜಿನಿಯರ್ ಲಾಯ್ಡ್, ವಲಯಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್ ಕುಕ್ಕೊಟ್ಟು, ಅಕ್ಬರ್ ಅಲಿ ಬಂಗ್ಲೆ, ಮೆಹಬೂಬ್ ಕಾಪಿಕಾಡ್, ಉಮರ್ ಫಾರೂಕ್, ಅಬುಬಕರ್ ಪುಡಿಯಾ, ಕಬೀರ್ ಕುಕ್ಕೊಟ್ಟು, ನಿಸರ್ ಕುಕ್ಕೊಟ್ಟು, ತಾಜುದ್ದೀನ್, ಫವಾಜ್ ಮೊದಲಾದವರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. Pull up the hands and the feeling more beer. I dig a don. I sick a don. Take it on the row and the show and the pull up the face and the Volkswagen Virtus, German engineered for unmatched safety. Volkswagen Mangalore, Airport Road, Yayadi, Mangalore. Volkswagen.